ರಾಜ್ಯ ಸೌಹಾರ್ದತೆಗೆ ಮತ್ತೊಂದು ಹೆಸರು. ಅಂತಹ ಸೌಹಾರ್ದತೆಗೆ ಯಾವುದೇ ಕಾರಣಕ್ಕೂ ಧಕ್ಕೆಯಾಗಬಾರದು ಎಂದು ಕರ್ನಾಟಕ ರಾಜ್ಯ ವರ್ಕ್ ಬೋರ್ಡ್ ರಾಜ್ಯಾಧ್ಯಕ್ಷ ಮೌಲಾನಾ ಮಹಮ್ಮದ್ ಶಫಿ ಆಜಾದಿ ತಿಳಿಸಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ಅವರು ಸಿದ್ಧಗಂಗಾ ಶ್ರೀಗಳೊಂದಿಗೆ ಹಿಜಾಬ್ ಹಾಗೂ ಕೇಸರಿ ಶಾಲಿನ ವಿವಾದಕ್ಕೆ ಸಂಬಂಧಿಸಿದಂತೆ ಸುದೀರ್ಘವಾಗಿ ಚರ್ಚಿಸಿದರು. ಬಳಿಕ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಕರ್ನಾಟಕದ ಸೌಹಾರ್ದತೆಗೆ ತುಮಕೂರಿನ ಸಿದ್ಧಗಂಗಾ ಮಠ ಪ್ರಸಿದ್ಧ. ಪ್ರಥಮ ಬಾರಿಗೆ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ್ದೇನೆ. ಸಹೋದರ ಧರ್ಮೀಯ ಸ್ವಾಮೀಜಿ ಅವರೊಂದಿಗೆ ಇಂದಿನ ಸ್ಥಿತಿಗತಿಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದು, ಮುಂಚೆ ನಮ್ಮ ಕರ್ನಾಟಕ ಯಾವ ರೀತಿಯ ಸೌಹಾರ್ದಯುತವಾಗಿ ಇತ್ತೋ ಅದೇ ರೀತಿಯಲ್ಲಿ ಮುಂದುವರಿಯಬೇಕು. ಅದಕ್ಕೆ ಧಕ್ಕೆ ಬರಬಾರದು. ಸೌಹಾರ್ದ ಹಾಗೂ ಸಾಮರಸ್ಯವನ್ನು ಹಾಳು ಮಾಡುವ ವ್ಯಕ್ತಿಗಳನ್ನು ನಾವೆಲ್ಲರೂ ಸೇರಿ ಮಟ್ಟ ಹಾಕಬೇಕು. ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಸಮಸ್ಯೆಯಾಗಬಾರದು ಎಂದರು. ಪ್ರಕರಣ ಹೈಕೋರ್ಟ್ನಲ್ಲಿದ್ದು ತೀರ್ಪು ಏನು ಬರುತ್ತೆ ನೋಡಬೇಕು. ಕೋರ್ಟ್ ತೀರ್ಪು ಸೌಹಾರ್ದಯುತವಾಗಿ ಬರುವ ನಿರೀಕ್ಷೆ ಇದೆ. ಯಾರೇ ಸೌಹಾರ್ದಕ್ಕೆ ಧಕ್ಕೆ ಮಾಡಿದರೆ ನಾವು ಒಪ್ಪಲ್ಲ. ಕೇಸರಿ ಶಾಲು ಹಿಂದೂ ಧರ್ಮದಲ್ಲಿ ಇದ್ದರೆ ಯಾರೂ ವಿರೋಧ ಮಾಡೋಕೆ ಆಗಲ್ಲ. ಹಿಜಾಬ್ ಹಾಕುವುದು ಶರಿಯತ್ನಲ್ಲಿದೆ. ಹೀಗಾಗಿ ಅವಕಾಶ ಬೇಕು ಎಂದರು. ಸ್ವಾಮೀಜಿಯವರನ್ನು ಭೇಟಿ ಮಾಡಿದ್ದೆ. ಇದಕ್ಕಿಂತ ಮುಂಚಿತವಾಗಿ ನಾನು ಶಿವಕುಮಾರ ಸ್ವಾಮೀಜಿಯನ್ನು ಭೇಟಿ ಮಾಡಿದ್ದೆ. ಹಲವಾರು ಸೌಹಾರ್ದ ವೇದಿಕೆಗಳಲ್ಲೆಲ್ಲ ನಾನು ಚರ್ಚೆ ಅವರೊಂದಿಗೆ ಕರ್ನಾಟಕದ ಸೌಹಾರ್ದತೆಗೆ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠ ಹೆಸರುವಾಸಿ. ಸೌಹಾರ್ದತೆ ಒಂದು ತಾಣ ಇದೆ. ಹಲವಾರು ಜಾತಿಗಳ ಧರ್ಮದ ವಿದ್ಯಾರ್ಥಿಗಳು ಕಲಿಯುವಂತಹ ಒಂದು ದೊಡ್ಡ ಒಂದು ಹೂದೋಟ, ಭಾರತದಂಥ ಒಂದು ಜಾತ್ಯತೀತ ಹೂದೋಟ ಇದು. ಆದ್ದರಿಂದಲೇ ಪ್ರಥಮ ಬಾರಿ ಈ ಮಠಕ್ಕೆ ಬಂದಿದ್ದೀನಿ. ಸ್ವಾಮೀಜಿಯವರೊಂದಿಗೆ ಮಾತನಾಡಿದ್ದೀನಿ. ಅವರೊಂದು 10 ನಿಮಿಷ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದೀನಿ. ಕರ್ನಾಟಕ ಬಸವಣ್ಣವರ ಕರ್ನಾಟಕ, ಅದೇ ರೀತಿಯಲ್ಲಿ ಇಲ್ಲಿ ಸೌಹಾರ್ದತೆಯನ್ನು ಎತ್ತಿ ಹಿಡಿದಂಥ ನಮ್ಮ ಈ ರಾಜ್ಯದಲ್ಲಿ ಹಿಜಾಬ್ ವಿಚಾರವಾಗಿ ಇಲ್ಲೆಲ್ಲೋ ಒಂದು ಕಡೆ ಒಂದು ನಮ್ಮ ಸೌಹಾರ್ದತೆಗೆ ಒಂದು ಕಮ್ಯುನಲ್ ಕ್ಲಾಶಿಗೆ ಒಂದು ಎಡೆ ಮಾಡಿಕೊಟ್ಟಂಥ ಒಂದು ಸಂದರ್ಭದಲ್ಲಿ ನಾವಿದ್ದೇವೆ. ಅದಕ್ಕಾಗಿ ನಮ್ಮ ಮುಸ್ಲಿಂ ಧಾರ್ಮಿಕ ನಾಯಕರೆಲ್ಲ ಹಲವಾರು ಸಂದರ್ಭಗಳಲ್ಲಿ ಈ ವಿಚಾರವಾಗಿ ಚರ್ಚೆ ಮಾಡ್ತಾಯಿದ್ದೀವಿ. ಅದರೊಟ್ಟಿಗೆ ಹಲವಾರು ನಮ್ಮ ಸಹೋದರ ಧರ್ಮೀಯ ಸ್ವಾಮೀಜಿಗಳೊಂದಿಗೆ ಈ ವಿಚಾರವಾಗಿ ಶೇರ್ ಮಾಡಿಕೊಂಡು ನ್ಯಾಯಾಲಯದ ತೀರ್ಪಿಗಾಗಿ ಕಾಯೋಣ ಅಂತ ಸ್ವಾಮೀಜಿ. ನ್ಯಾಯಾಲಯದ ತೀರ್ಪಿಗೆ ಮನ್ನಣ ಸಿಗುತ್ತೆ ನಿಮ್ಮಗಳಿಂದ? ಅಲ್ಲ, ಈಗ ನೋಡಿ, ಒಂದು ಕಡೆಯಲ್ಲಿ ಈ ಹಿಜಾಬ್ ಎಂಬುದು ಯಾಕೆ ಇಷ್ಟು ದೊಡ್ಡ ಇಶ್ಯೂ ಮಾಡಿದ್ರು ಅಂತ ಗೊತ್ತಿಲ್ಲ. ಭಾರತದಲ್ಲಿ ಸಂವಿಧಾನ ಬದ್ಧವಾಗಿ ಒಂದು ಶರೀಯತ್, ಅವರವರ ಧರ್ಮವನ್ನು ಪಾಲಿಸುವಂಥ ಸಂವಿಧಾನ ನಮ್ಮಲ್ಲಿದೆ. ಆದ್ದರಿಂದ ನಮ್ಮ ಹುಡುಗಿಯರು ಅವರ ಹಿಜಾಬ್ ಅಂತ ಹೇಳಿದರೆ ಅದು ಶರೀಯತ್ ಬದ್ಧವಾದ ಶರೀಯತ್ತಿಗೆ ಅದು ತುಂಬ ಅಗತ್ಯ. ಹುಡುಗಿ ಅಲ್ಲ, ಹುಡುಗಿ ಹೊರಗಡೆ ಪ್ರಶ್ನೆ ಅದಲ್ಲ. ಒಂದು ನಿಮಿಷ, ಹುಡುಗಿ ತೀರ್ಪು ಬಂದಲ್ಲ, ಅದು ಏನಾಗುತ್ತೆ ಗೊತ್ತಾ, ಈ ಮಾಧ್ಯಮದವರು ಏನು ಮಾಡಬೇಕು, ಸ್ವಲ್ಪ ಈ ವಿಚಾರವಾಗಿ ಸೌಹಾರ್ದಯುತವಾಗಿ ಸ್ವಲ್ಪ ಇಲ್ಲಿ ಒಂದು ಯಾವುದೇ ಸ್ಟೇಟ್ಮೆಂಟ್ ಬರುವಾಗ ಇಲ್ಲಿ ನೋಡಿ, ಮೊನ್ನೆಯಿಂದ ನನಗೆ ಒಗ್ಗೂಡಿಗೆ ಆಗ್ತಾ ಇಲ್ಲ. ಎಲ್ಲ ಮುಸ್ಲಿಂ ನಮ್ಮ ಮಹಿಳೆಯರು, ಅದೇ ರೀತಿಯಲ್ಲಿ ಲೀಡರ್ಸ್ ಎಲ್ಲ ಫೋನ್ ಮಾಡಿ ಏನೋ ಒಂದು ರೀತಿಯಲ್ಲಿ ಇದು ಕರ್ನಾಟಕದಲ್ಲೇ ಒಂದು ಮುಸಲ್ಮಾನರಿಗೆ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ಎಂಬ ರೀತಿಯಲ್ಲಿ ನಮ್ಮ ಟಿ ವಿಯಲ್ಲಿ ತೋರಿಸ್ತಾ ಇದ್ದಾರೆ ಅಂತೇಳಿ. ಸರ್ಕಾರ ಅಂತೂ ಯಾವುದೇ ವಿಧವಾದಂಥ ಆ್ಯಕ್ಷನ್ ತಗೊಂಡಿಲ್ಲ. ಸರ್ಕಾರ ಈಗ ಟೆನ್ಷನಲ್ಲಿದೆ, ಇದು ಯಾಕೆ ಮುಗಿಸುವುದು ಅಂತ ಹೇಳಿಲ್ಲ. ಆ್ಯಂಡ್ ಆರ್ಡರ್ ಪ್ರಾಬ್ಲಮ್, ಕಾನೂನು ಸುವ್ಯವಸ್ಥೆ ಇಲ್ಲಿ ಹದಗೆಟ್ಟರೆ ಯಾರಿಂದಲೂ ಅದನ್ನು ಇದು ಮಾಡೋಕ್ಕಾಗಲ್ಲ. ತೊಂದರೆ ಆಗ್ತಾ ಇಲ್ಲ ಅನ್ನೋದು ನಿಮ್ಮ ಅಲ್ಲ, ಸರ್ಕಾರನು ಈ ವಿಚಾರವಾಗಿ ತುಂಬ ಇದು ಟೆನ್ಷನಲ್ಲಿದೆ. ಮುಂಚೆ ನಮ್ಮ ಕರ್ನಾಟಕ ಸೌಹಾರ್ದಯುತವಾಗಿತ್ತು. ಅದಕ್ಕೆ ಧಕ್ಕೆ ಆಗಬಾರದು. ಅದರೊಟ್ಟಿಗೆ ಇಲ್ಲಿ ನಮ್ಮ ಸೌಹಾರ್ದತೆಯನ್ನು ಮತ್ತು ನಮ್ಮ ಸಾಮರಸ್ಯವನ್ನು ಕದಡಿಸುವಂಥ ಕೆಲವು ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನು ನಾವೆಲ್ಲರೂ ಸೇರಿ ಮಟ್ಟ ಹಾಕಬೇಕು. ಕರ್ನಾಟಕವಾಗಿ ಉಳಿಯಬೇಕು. ಕುವೆಂಪುರವರು ಹೇಳಿದಾಗೆ ಎಲ್ಲ ಜನಾಂಗದ ಒಂದು ಶಾಂತಿಯ ತೋಟ ಇದು. ಆ ರೀತಿಯಲ್ಲಿ ಮುಂದುವರಿಯಬೇಕು. ಹಿಜಾಬ್ ವಿಚಾರಕ್ಕಿಂತ ಮುಂಚೆನೂ ಹಲವಾರು ಸಮಸ್ಯೆಗಳು ಈ ಭಾರತದಲ್ಲಿ ಬಂದಿದೆ. ಇದೇ ಕೋಮು ಗಲಭೆಗೆ ತಿರುಗುವಂಥ ವಾತಾವರಣ ಒಂದು ನಿರ್ಮಾಣ ಆಗ್ತಾಯಿದೆ. ಆದ್ದರಿಂದ ಸ್ವಾಮೀಜಿಯವರೊಂದಿಗೆ ಸುದೀರ್ಘವಾಗಿ ಮಾತಾಡಿದ್ದೀನಿ. ಸ್ವಾಮೀಜಿಯವರು ಹೇಳಿದರು, ಯಾವ ಹಂತದಲ್ಲೂ ಇದು ಒಂದು ಹಿಂದೂ ಮುಸ್ಲಿಂ ಸೌಹಾರ್ದತೆಗೆ ಧಕ್ಕೆಯಾಗುವಂಥ ರೀತಿಯಲ್ಲಿ ನಮ್ಮ ಸಾಮರಸ್ಯ ಕದಡುವಂಥ ಸಹಬಾಳ್ವೆಗೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಆಗುವಂಥ ರೀತಿಯಲ್ಲಿ ಇದು ಹೋಗಬಾರ್ದು. ಆದಷ್ಟು ಬೇಗ ಇದನ್ನು ನಾವೆಲ್ಲರೂ ಸೇರಿ ಸೌಹಾರ್ದಯುತವಾಗಿ ನಾವು ಮುಗಿಸಬೇಕು. ಏನಿದ್ರು ಈಗ ನ್ಯಾಯಾಲಯದ ಮುಂದಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.